ಕರ್ನಾಟಕ ರಾಜ್ಯ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಯುವ ರೈತ ಘಟಕದ ವತಿಯಿಂದ ಕೊಕ್ಕಡ ಹೋಬಳಿ ಕಣಿಯೂರು ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಯ ಕಾನೂನುಬಾಹಿರ ಚಟುವಟಿಕೆಯನ್ನು ಖಂಡಿಸಿ ನ್ಯಾಯಬದ್ಧವಾಗಿ ಕಾರ್ಯನಿರ್ವಹಿಸಲು ಬುದ್ಧಿವಾದ ಹೇಳಲಾಯಿತು. ಕಣಿಯೂರು ಗ್ರಾಮ ಕೊಕ್ಕಡ ಹೋಬಳಿಯಲ್ಲಿ ರೈತ ಸಂಘದ ಯುವ ರೈತ ಘಟಕ ಮತ್ತು ಗ್ರಾಮಸ್ಥರು ಸಹ ರೈತರಿಗೆ ಆಗಿರುವ ಅನ್ಯಾಯದ ಕುರಿತು ಗ್ರಾಮ ಲೆಕ್ಕಾಧಿಕಾರಿಯನ್ನ ಪ್ರಶ್ನಿಸಲು ಧ್ವನಿಗೂಡಿಸಿದ್ರು. ಚರ್ಚಿಸುವ ಸಮಯದಲ್ಲಿ ಕೆಲವು ಆಘಾತಕಾರಿ ಸಂಗತಿಗಳು ಬೆಳಕಿಗೆ ಬಂದವು. ಗ್ರಾಮ ಲೆಕ್ಕಿಗರು ಫಾರಂ ನಂಬರ್ 57ರ ಅರ್ಜಿಯನ್ನ ಯಾರಿಗೆ ನೀಡಬೇಕು ಮತ್ತು ಯಾರನ್ನ ತಿರಸ್ಕರಿಸಬೇಕು ಎಂದು ಮೊದಲೇ ನಿರ್ಧರಿಸುತ್ತಿದ್ದಾರೆ ಎಂದು ಕಂಡುಹಿಡಿದಿದ್ದಾರೆ. ಈ ಘರ್ಷಣೆಯಲ್ಲಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಚರ್ಚೆಯ ಮೊದಲೇ ನಮೂನೆ ಸಂಖ್ಯೆ 57ರ ಅರ್ಜಿಗೆ ಸಂಬಂಧಿಸಿದ ಕಡತವನ್ನು ರಚಿಸುವ ಮೊದಲೇ ಗ್ರಾಮ ಲೆಕ್ಕಾಧಿಕಾರಿ ಸತೀಶ್ ಅವರು ಕಂದಾಯ ನಿರೀಕ್ಷಕರು ಮತ್ತು ಉಪ ತಹಶೀಲ್ದಾರಿಗೆ ಸ್ವಹಿತಾಸಕ್ತಿಗೆ ಅನುಗುಣವಾಗಿ ನಮೂದನ್ನು ಕಳುಹಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಅಧಿಕಾರ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ಇದೇ ಮೊದಲಲ್ಲ ಎಂದು ಯುವ ರೈತ ಘಟಕವು ಸಾಕ್ಷಿ ಸಮೇತ ಆರೋಪಿಸಿತು. ತನಿಖೆ ಮಾಡ್ತಿದ್ದೆ ಅಕ್ರಮ ಸಕ್ರಮ ಫಾರ್ಮ್ ರಿಜೆಕ್ಟ್ ಮಾಡ್ತಾರೆ ಸೈನ್ಗೆ ಅಕ್ಲೆಗೆ ಒಂದು ಪುರ ಕೃಷಿ ಅಕ್ಲ ಮಂತಿನ ಕೃಷಿ ಮಂತಿನ ಒಂಜಿ ಲೆಟರ್ ಬತ್ತಂ ಪೋತಾರೆ ಐಕೆ ಸೈನ್ ದೆಪ್ಪರೆ ಪೋತಾರೆ ಸುಮತಿನ ಸೈನ್ ತಿಕ್ಕದನೆ ಇದ್ದೀರಿ ಜಿಪಿಎಸ್ ಫೋಟೋ ಬೋರ್ಡ್ ಇರ್ತದೆ ಐಕೆ ಬೋಂದಿರ್ತದೆ ಈಗಿನ ಕಂದಾಯ ಆಡಳಿತವನ್ನ ಪ್ರಶ್ನಿಸಿದ್ರು. ರೈತರಿಗೆ ಇಷ್ಟೊಂದು ಅನ್ಯಾಯವಾಗುತ್ತಿದ್ರೆ ಯಾವೊಬ್ಬ ನಾಗರಿಕ ಮತ್ತು ರೈತ ಅಧಿಕಾರಿಗಳನ್ನ ನಂಬಿಕೊಂಡು ಕೃಷಿ ಮುಂದುವರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ರು. ಯುವ ರೈತ ಘಟಕವು ಈ ವಿಷಯವನ್ನ ಉಪಾಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳ ತನಕ ತೆಗೆದುಕೊಂಡು ಅಧಿಕಾರದ ದುರುಪಯೋಗದಿಂದ ಬಳಲುತ್ತಿರುವ ಎಲ್ಲ ರೈತರಿಗೆ ನ್ಯಾಯವನ್ನ ಕೋರಲು ಯೋಚಿಸುತ್ತಿದೆ. ಪವರ್ ಮಿಸ್ಯೂಸ್ ಮಾಡ್ತಿದ್ರೆ ಪ್ರತಿ ಇಲ್ಲ ಇಲ್ಲ ಅಂತ ಸೈನ್ ಬೋರ್ಡು ಅಂಚಾಯತ್ ರಿಜೆಕ್ಟ್ ಆಪುನು ಕಂತರಿಗೆ ಪಂತಿನಕ್ಲೆ ತೊಂಬರೋಡೆ ಪಂತಿನಕ್ಲೆ ತೊಂಬರೋಡೆ ಮೀಟರ್ ಬರ್ತಾರೆ ಮೀಟರ್ ಬಾತಿರ್ಕನಾ ಮನ್ಬಕನಾ ಮೀಟರ್ ಬರ್ಬಾರ ಎಂಗ್ಲ ಬರ್ಬಾ ರಿಜೆಕ್ಟ್ ಹಾಕೊಂಡು ಸೈನ್ ಪಾಡ್ಲೆ ಅವಳೆ ಸಂದರ್ಭ ಬಂದಿ ನಿಂತ್ಕೊಂಡು ಪಬ್ಲಿಕ್ ಸರ್ವೆಂಟೇ ಅತಿ ಪಿಎನೆ ಸಂದರ್ಭ ಈ ಚಳುವಳಿಯ ನೇತೃತ್ವವನ್ನ ಯುವ ರೈತ ಘಟಕದ ಜಿಲ್ಲಾಧ್ಯಕ್ಷರಾದ ಆದಿತ್ಯ ನಾರಾಯಣ್ ಕೊಲ್ಲಾಚೆ, ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ್ ಬಿಸಿ ರೋಡ್, ಗೌರವಾಧ್ಯಕ್ಷ ಸುರೇಂದ್ರ ಕೋರ್ಯಾ, ಕಣಿಯೂರು ಗ್ರಾಮ ಘಟಕದ ಅಧ್ಯಕ್ಷ ಹಾಗೂ ಇತರ ಯುವ ರೈತರು ಭಾಗವಹಿಸಿದ್ರು.